ಪಿಟಿಐ ಫ್ಯಾಕ್ಟ್ ಚೆಕ್ ಹಾಗೂ ಡಿಜಿಟಲ್ ಸರ್ವಿಸಸ್ ಮುಖ್ಯಸ್ಥ ಪ್ರತ್ಯೂಸ್ ರಂಜನ್ ಅವರು ಭಾರತದ ಆಪರೇಷನ್ ಸಿಂಧೂರ್ ಬಗೆಗೆ ಜಾಲತಾಣಗಳಲ್ಲಿ ಸುರಿಯಲಾದ ಸುಳ್ಳುಗಳ ಬಗೆಗೆ ಒಂದು ಲೇಖನ ಬಿಟ್ಟಿದ್ದಾರೆ. ಸರ್ಕಾರವು ದಾಳಿಯ ಅಧಿಕೃತ ಫೋಟೋ ವಿಡಿಯೋಗಳನ್ನು ಬಿಡುಗಡೆ ಮಾಡುವುದಕ್ಕೆ ಮೊದಲೇ ಈ ಅಂಧ ಜಾಲತಾಣಿಗರು ಯಾವುದೋ ವಿಡಿಯೋ ಫೋಟೋಗಳನ್ನು ಹಾಕಿ ಸುಳ್ಳುಗಳ ಹೊಳೆ ಹರಿಸಿದ್ದಾರೆ. ಇವೆಲ್ಲ ದಾಳಿಯ ಫೋಟೋಗಳು ಎಂದು ತಿರುಚಿ ತಪ್ಪು ಮಾಹಿತಿಯೊಂದಿಗೆ ಹಂಚಿಕೊಂಡಿದ್ದಾರೆ. ಅವೆಲ್ಲ ಫೋಟೋಗಳು ಸಿರಿಯಾ, ಗಾಜಾ ಪಟ್ಟಿ ಮತ್ತು ಉಕ್ರೇನ್ ಮೇಲೆ ನಡೆದಿರುವ ದಾಳಿಗಳ ವಿಡಿಯೋ ಮತ್ತು ಫೋಟೋಗಳು ಎಂದು ಪಿಟಿಐ ಫ್ಯಾಕ್ಟ್ ಚೆಕ್ ಹೇಳಿದೆ. ನಾಟಕೀಯವಾದ ಸಂಗೀತ ಮತ್ತು ಅಡಿಬರಹಗಳೊಡನೆ ಅವು ಭಾವುಕತೆ, ಪೂರ್ವಗ್ರಹ, ಪಕ್ಷಪಾತದಿಂದ ಕೂಡಿದ ಜಾಲತಾಣ ಪೋಸ್ಟ್ಗಳ ಸುಳ್ಳು ಸರಣಿಗಳು ಇವು. ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳುಗೆಡವುವ ಇವರಿಗೆ ತಾವೇನು ಮಾಡುತ್ತಿದ್ದೇವೆ ಎಂಬ ಅರಿವಿರುವುದಿಲ್ಲ ಎಂದು ಪ್ರತ್ಯೂಸ್ ರಂಜನ್ ಬರೆದಿದ್ದಾರೆ. ಪೋಸ್ಟ್ ಮಾಡುವವರು ಹಾಗೂ ಜಾಲತಾಣಗಳನ್ನು ಬಳಸುವವರು ಸ್ವಯಂ ನಿಯಂತ್ರಣ ಹೊಂದಿರಬೇಕು. ಬಹುತೇಕ ಯುದ್ಧ ಸೀಮಿತ ಪ್ರದೇಶದಲ್ಲಿ ನಡೆದರೆ ಸುಳ್ಳು ಮಾಹಿತಿ ಯುದ್ಧವು ಲೋಕಕ್ಕೆಲ್ಲ ಹರಡಿದೆ. ಈ ರೀತಿಯ ಸುಳ್ಳುಗಳು ಸಮಾಜದ ವಿವೇಕವನ್ನು ಮಣ್ಣುಪಾಲು ಮಾಡುತ್ತವೆ. ಈ ಡಿಜಿಟಲ್ ವಿಪತ್ತು ಸಮಾಜ ಕಂಟಕ ಎನ್ನುವುದು ಒಟ್ಟಾರೆ ಆ ಫ್ಯಾಕ್ಟ್ ಚೆಕ್ ಲೇಖನದ ಅಭಿಪ್ರಾಯವಾಗಿದೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.